ಈಗ ನಾವಿರುವಂಥದ್ದು ವಿಜ್ಞಾನ ಮೇಳದ ಅಧೀನದಲ್ಲಿ ಕಾರ್ಯಾಚರಿಸ್ತಾ ಇರುವಂತಹ ಮತ್ಸ್ಯ ಮೇಳ. ನೋಡ್ಬೋದು ನಿಮಗೆ ವೈವಿಧ್ಯಮಯ ಮೀನುಗಳು ಸಣ್ಣ ಸಣ್ಣ ಅಕ್ವೇರಿಯಂಗಳಲ್ಲಿ ಇದೆ. ಕಲರ್ ಮೀನುಗಳು ಕಾಣ್ತಾ ಇದೆ. ಈ ಮೂಲಕ ಮೀನುಗಳ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಡುವಂತಹ ಕೆಲಸ ಇಲ್ಲಿ ಈ ಮತ್ಸ್ಯ ಮೇಳದ ಮೂಲಕ ಆಗ್ತಾ ಇದೆ. ವಿದ್ಯಾರ್ಥಿಗಳು ಬಂದವರೆಲ್ಲರೂ ಕೂಡ ಬಹಳಷ್ಟು ಕುತೂಹಲದಿಂದ ಅಚ್ಚರಿಯಿಂದ ಈ ಒಂದು ಬಣ್ಣದ ಮೀನುಗಳನ್ನು ನೋಡ್ತಾ ಇದ್ದಾರೆ. ಸೊ ಇವುಗಳ ಬಗ್ಗೆ ಮೀನುಗಳ ಬಗ್ಗೆ ಅಂದರೆ ಮುಖ್ಯವಾಗಿ ಇಲ್ಲಿ ವಾಸ್ತು ಮೀನು ಕೂಡ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಕೇಳಿದ್ವಿ. ಹಾಗಿದ್ರೆ ಅದೇನು ಒಟ್ಟು ಏನೆಲ್ಲ ವಿಶೇಷತೆಗಳಿದೆ ಅನ್ನುವಂಥದ್ದನ್ನು ಕೇಳೋಣ. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹೆಸರು? ಶಶಿಕುಮಾರ್ ಅಂತ. ನಾವು ಮಸಗನ್ನಿ ಅಕ್ವಾ ಫಾರ್ಮಿಂದ ಬಂದಿದ್ದೇವೆ. ಇಲ್ಲಿ ನಾವು ಅಂದರೆ ತುಂಬ ಮೀನುಗಳನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀರಾ ನೀವು. ಏನೆಲ್ಲ ಇದೆ, ಏನೆಲ್ಲ ಸ್ಪೆಷಾಲಿಟಿ ಇದೆ, ಇದರಲ್ಲಿರುವ ವಿಶೇಷತೆಗಳು? ನಮ್ಮದಂದರೆ ತುಂಬ ಮತ್ಸ್ಯಕನ್ನಿ ಅಕ್ವಾ ಫಾರ್ಮಿಂದ ನಾವು ಒಳ್ಳೊಳ್ಳೆ ರೇರ್ ಫಿಶ್ ಅಂದರೆ ನಾವು ನದಿಯಲ್ಲಿ ಸಿಗುವಂಥ ಮೀನೆಲ್ಲ ಎಲ್ರಿಗೂ ನಾವು ತೋರಿಸ್ತಾ ಇದ್ದೇವೆ. ಯಾವ್ಯಾವ ಥರದ ಮೀನುಗಳಿದೆ. ಅಂದರೆ ಇದೆಲ್ಲ ನದಿಯಲ್ಲಿ ಸಿಗುತ್ತೆ? ಕೆಲವು ಮೀನುಗಳು ನದಿಯದಿದೆ, ಕೆಲವುದು ನಿಮಗೆ ನಾವು ಇದು ಕಲ್ಚರ್ ಮಾಡುವಂಥದ್ದಿದೆ. ಅಂದರೆ ಮಕ್ಕಳಿಗೆ ಹೊಸ ಮೀನೆಲ್ಲ ತೋರಿಸ್ಬೇಕಂತೇಳಿ ನಾವು ಇಲ್ಲೆಲ್ಲ ಈ ಥರ ಪ್ರೋಗ್ರಾಮ್ಸ್ ಎಲ್ಲ ಇಟ್ಕೊಂಡಿದ್ದಾವೆ. ಇದರಲ್ಲಿ ಸ್ಪೆಷಲ್ ಆಗಿರುವಂತಂದ್ರೆ ರೇರ್ ಸ್ಪೀಷೀಸ್ ಅಂತ ಏನು ಹೇಳ್ಬೋದು, ಅದು ಯಾವುದು? ಇದೆ ನಮಗೆ ರೇರ್ ಫಿಶ್ ಅಂದರೆ ಈಗ ಮಕ್ಕಳೆಲ್ಲ ಹೇಳ್ತಾರೆ, ಈಗ ಯೂಟ್ಯೂಬಲ್ಲಿ ಆಗ್ಬೋದು, ಈಗ ಮೊಬೈಲಲ್ಲಿ ಎಲ್ಲ ಕಡೆ ಕೂಡ ಒಂಥರ ಜಾಸ್ತಿ ಇದಾದಂಥ ಒಂದು ಫಿಶ್ ಇದೆ. ಅಂದರೆ ನೀರಲ್ಲಿ ಇದು ಮೀನು ಥರ ಇರ್ತದೆ, ಮೇಲಿಂದ ತೆಗೆದು ಬಾಲ್ ಥರ ಆಗ್ತದೆ. ಆ ಥರ ಪಫರ್ ಫಿಶ್ ಎಲ್ಲ ನಾನು ತೋರಿಸ್ತೇನೆ ಅದನ್ನು ನೋಡಿ. ಇದು ನಮಗೆ ಪಫರ್ ಫಿಶ್ ಅಂತ ಹೇಳ್ತಾರೆ. ಇದು ನದಿಯಲ್ಲಿ ಅಂದರೆ ನಮ್ಮದು ಉಪ್ಪು ನೀರು ಮತ್ತು ಚಪ್ಪೆ ನೀರು ಎರಡು ನೀರಲ್ಲಿ ಸಿಗುವಂಥ ಮೀನುಗಳು. ಅಂದರೆ ಇದು ತುಂಬ ಡೇಂಜರಸ್ ಕೂಡ. ಇವಾಗ ಇದು ಎಕ್ಸ್ಪೋರ್ಟ್ ಕೂಡ ಆಗ್ತದೆ ಮತ್ತು ಚೈನಾದವರು ಇದನ್ನು ಕೂಡ ತಿಂತಾರೆ. ಇದರಲ್ಲಿ ಮುಳ್ಳುಗಳು ಕೂಡ ಬರ್ತದೆ. ಬಟ್ ಈ ಥರ ಇದು ಬಬುಲ್ ಆಗ್ತದೆ. ತುಂಬ ಡೇಂಜರ್ ಫಿಶ್ ಕೂಡ. ನಮಗೆ ನೋಡಿ ಈ ಥರ ಈ ಬಬುಲ್ ಟೈಪ್ ಆಗಿಬಿಡ್ತದೆ, ಈ ಬಾಲ್ ಥರ ಆಗಿಬಿಟ್ಟು ಇದೆಲ್ಲ ರೇರ್ ಫಿಶಸ್ ಇದೆಲ್ಲ. ಇದನ್ನು ಸ್ಪೆಷಲಿ ಫಿಶ್ ಇದು ಈ ಥರ. ಮತ್ತು ನಮಗೆ ಇದು ಮತ್ತು ಪಿರಾನಾಸ್ ಡೇಂಜರಸ್ ಪಿರಾನ ಇದೆ ಇಲ್ಲಿ. ಇದು ನಮಗೆ ಪಿರಾನ ಅಂತ ಹೇಳ್ತಾರೆ. ಇದಂದರೆ ಇದು ಪಿರಾನ ಅಲ್ಲ, ನಿಜವಾಗಿ ಇದು ಡೇಂಜರಸ್. ಮಕ್ಕಳೆಲ್ಲ ಏನು ಮಾಡ್ತಾರೆ, ಇದನ್ನು ಪಿರಾನ ಅಂತ ತಿಳ್ಕೊಳ್ತಾರೆ. ಇದು ರೂಪ್ ಚಂದ ಅಂತೇಳಿ ನಮ್ಮ ತಿನ್ನುವ ಫಿಶ್ ಇದು. ಇದನ್ನು ಪಿರಾನ ಥರ ಇರೋದ್ರಿಂದ ಇದನ್ನು ಪಿರಾನ ಅಂತೇಳಿ ನಾವು ಹೇಳ್ತೇವೆ ಅದಕ್ಕೆ. ಅಂದರೆ ಅಷ್ಟೇನು ಡೇಂಜರಸ್ ಅಲ್ಲ, ಸ್ವಲ್ಪ ಹಲ್ಲುಗಳೆಲ್ಲ ಇದೆ ಅಂತೇಳಿ ಅಷ್ಟೇ. ಓಕೆ. ಇದು ಮತ್ತು ನದಿಯ ಮೀನಲ್ಲಿ ಸ್ಪೆಷಲೈಸ್ ಬಂದುಬಿಟ್ಟು ನಮಗೆ ಇಲ್ಲಿದೆ ನೋಡಿ, ಬನ್ನಿ. ಇದೆಲ್ಲ ಈಲ್ ಫಿಶ್ ಅಂತೇಳಿ ನೋಡಲಿಕ್ಕೆ ಆವಿನ ಥರ ಇದ್ರೂ ಕೂಡ ಏನು ಮಾಡೋದಿಲ್ಲ ಈ ಫಿಶ್ಗಳೆಲ್ಲ. ನೋಡಿ ಇದನ್ನು ಹೀಲ್, ಟೈರ್ ಟ್ರ್ಯಾಕ್ ಹೀಲ್ ಅಂತೇಳಿ. ಇದು ನಮ್ಮದು ತುಳುವಲ್ಲಿ ಪುರಿಯೋಲ್ ಅಂತ ಹೇಳ್ತೇವೆ. ಇದು ತಿನ್ನುವ ಮೀನು ಕೂಡ ಹೌದು. ಇದಂದರೆ ನೋಡಿದರೆ ಹಾವು ಥರ ಇದ್ದರೂ ಕೂಡ ಮಕ್ಕಳು ಎದುರು ಥರ ಏನೂ ಮಾಡೋದಿಲ್ಲ, ತುಂಬ ರುಚಿಯಾಗಿ ಕೂಡ ಇರ್ತದೆ. ಇದನ್ನು ಅಕ್ವೇರಿಯಮ್ಗೆ ಕೂಡ ಯೂಸ್ ಮಾಡ್ಬೋದು, ನಮಗೆ ತಿನ್ನಲಿಕ್ಕೆ ಕೂಡ ಯೂಸ್ ಮಾಡ್ಬೋದು. ಇದು ಮತ್ತು ಅಲ್ಲಿ ನಮಗೆ ವಾಸ್ತು ಮೀನುಗಳು ಬಂದುಬಿಟ್ಟು ಇಲ್ಲಿ ಅರ್ವಾನ ಫಿಶ್ ಅಂತೇಳಿ. ಇದು ವಾಸ್ತು ಮೀನು ಅಂತೇಳಿ ನಾವು ಸ್ವಲ್ಪ ತುಂಬ ಸೈಜ್ ಚಿಕ್ಕದು ಹಾಕಿದ್ದೇವೆ. ಯಾಕಂದರೆ ದೊಡ್ಡ ಸೈಜ್ ನಾವು ಹಾಕಲಿಲ್ಲ, ತುಂಬ ಮಕ್ಕಳಿರೋದ್ರಿಂದ ಇದು ಯಾಕೆ ಆಗಲಿಲ್ಲ, ಮಕ್ಕಳು ಗ್ಲಾಸ್ಗೆ ಟಚ್ ಮಾಡುವಾಗ ಅದು ಗ್ಲಾಸ್ ಕೂಡ ಡ್ಯಾಮೇಜ್ ಮಾಡ್ಬೋದು. ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕ ಸೈಜನ್ನು ನಾವು ಹಾಕಿದ್ದೇವೆ ಹೆರ್ವಾನ. ಅಂದರೆ ಇದು ವಾಸ್ತು ಅಂತಲ್ಲ, ನಮ್ಮದು ನೆಗೆಟಿವ್ ಎನರ್ಜಿಯನ್ನು ಬರ್ನ್ ಮಾಡೋ ಕೆಪಾಸಿಟಿ ಇರೋದ್ರಿಂದ ಇದಕ್ಕೆ ವಾಸ್ತು ಮೀನು ಅಂತ ಹೇಳ್ತಾರೆ ಅಷ್ಟೇ. ಒಂದು ಇದು ಮತ್ತೊಂದು ಫ್ಲೋರನ್ ಅಂತ ಬರ್ತದೆ, ಕೂಡ ವಾಸ್ತು ಮೀನು ಅಂತ ಹೇಳ್ತಾರೆ. ಈ ಮೀನಿಗೆ ಅಂದರೆ ನಾವು ಏನು ಮಾತಾಡ್ತೇವೆ ಎಲ್ಲ ಕೂಡ ಅರ್ಥ ಆಗ್ತದೆ ಇದಕ್ಕೆ. ನಾವು ಬಾಂದರೆ ಬರ್ತದೆ, ಕುತ್ಕೊಂಡ್ರೆ ಕುತ್ಕೊಳ್ತದೆ. ಇದು ಸ್ವಲ್ಪ ಹೆಡ್ ಎಲ್ಲ ಬಂದು ತುಂಬ ಚೆಂದ ಕೂಡ ಇರ್ತದೆ ನೋಡ್ಲಿಕ್ಕೆ. ಇದು ಸಿಂಗಲ್ ಆಗಿ ಸಾಕುವಂಥ ಫಿಶ್. ಯಾಕಂದರೆ ಅದೇ ನಾನು ಹೇಳಿದಲ್ಲ, ಎಲ್ಲ ದೊಡ್ಡ ಫಿಶನ್ನು ನಾವು ಹಾಕಲಿಲ್ಲ. ಮಕ್ಕಳು ದೊಡ್ಡ ಫಿಶ್ ನೋಡಿದರೆ ಮುಂದೆ ಹೋಗೋದು ಇಲ್ಲ, ತುಂಬ ಕ್ರೌಡ್ ಇರ್ತದೆ. ಅದು ನೋಡಿ ಖುಷಿಯಾಗಿ ಸ್ಟ್ರಕ್ ಆದರೆ ನಮಗೆ ಪಬ್ಲಿಕನ್ನು ಸ್ಟಾಪ್ ಮಾಡಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾವು ಚಿಕ್ಕ ಮೀನಾಗಿ ಆದಷ್ಟು ಎಲ್ಲ ವೆರೈಟಿ ಮೀನನ್ನು ತೋರಿಸ್ತೇವೆ. ಆದಷ್ಟು ನಾವು ಪಬ್ಲಿಕನ್ನು ಸ್ವಲ್ಪ ಕಡಿಮೆ ಮಾಡಲಿಕ್ಕೋಸ್ಕರ ಸ್ವಲ್ಪ ಚಿಕ್ಕ ಮೀನನ್ನು ಯೂಸ್ ಮಾಡಿದ್ದೇವೆ. ಮತ್ತು ಇನ್ನೊಂದು ನಮ್ಮದು ಅಲ್ಲಿ ಒಂದಿದೆ ಒಳ್ಳೆಯದು. ಓಕೆ. ಇದು ಕೂಡ ನಮ್ಮದು ನಾವು ತುಳುವಲ್ಲಿ ಮೊಡಂಜಿ ಅಂತ ಹೇಳ್ತೇವೆ. ಇದಕ್ಕೆ ಚೆನ್ನ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಚೆನ್ನದಲ್ಲಿ ತುಂಬ 3-4 ವೆರೈಟಿ ಬರ್ತದೆ. ತುಂಬ ದೊಡ್ಡದಾಗಿದ್ದು 30 kg ಬರ್ತದೆ ದೊಡ್ಡ ಫಿಶ್ ಕೂಡ. ಎಲ್ಲ ದೊಡ್ಡ ಫಿಶಲ್ಲೇ ಇದೆ. ಅದೇ ನಾವು ಎಲ್ಲದರನ್ನು ಚಿಕ್ಕ ಫಿಶ್ ಹಾಕಿನೇ ಎಲ್ಲ ಮ್ಯಾನೇಜ್ ಮಾಡ್ತಿದ್ದೇವೆ. ಇದು ಮತ್ತು ನಮಗೆ ತುಂಬ ಕಲರ್ ವೆರೈಟಿ ಟೆಟ್ರಾಸ್ ಕೂಡ ಇದೆ. ಟೆಟ್ರಾಸ್ ಇಲ್ಲಿದೆ. ಈ ತುಂಬ ವ್ಯಾಲ್ಯೂ ಆಗಿರುವಂಥ ಫಿಶ್, ಜಾಸ್ತಿ ಮೂವಿಂಗ್ ಇರುವಂಥ ಫಿಶಲ್ಲಿ ಟೆಟ್ರಾ ಕೂಡ ಒಂದು. ಅದೇ ಟೆಟ್ರಾನ ಜಾಸ್ತಿ ಜನ ಪರ್ಚೇಸ್ ಮಾಡಿ, ತುಂಬ ಕಲರ್ಫುಲ್ಲಾಗಿ ಕೂಡ ಇರುತ್ತೆ ಲೈಟ್ ಹಾಕುವಾಗ. ಅದಕ್ಕೆ ಟೆಟ್ರನ್ನೆಲ್ಲ ಜಾಸ್ತಿ ನೋಡ್ತಾರೆ. ಅದಕ್ಕೆ ಬೇರೆ ವೆರೈಟೀಸ್, ಪರ್ಪಲ್, ಗ್ರೀನ್, ಯೆಲ್ಲೋ, ಆ ಥರ ಎಲ್ಲ ಬೇರೆ ವೆರೈಟಿ ಟೆಟ್ರಸ್ಗಳನ್ನೆಲ್ಲ ನಾವು ಹಾಕಿ ಮಕ್ಕಳಿಗೆಲ್ಲ ಫಿಶನ್ನು ನಾವು ತೋರಿಸ್ತಾ ಇದ್ದೇವೆ. ಇದೊಂದು ಫಿಶ್ ನಮಗೆ ಗ್ಲಾಸ್ ಕ್ಲೀನರ್. ಇದು ಗ್ಲಾಸ್ ಕ್ಲೀನರ್ ಅಂತ ಹೇಳಿದರೆ ನಾವು ಗ್ಲಾಸನ್ನೆಲ್ಲ ಪಾಮಜೆಲ್ಲ ತಿನ್ನುವ ಮೀನು. ಆ್ಯಕ್ಚುಲಿ ಇದೊಂದು ಸಲ ಗೌರ್ಮೆಂಟ್ ಇದನ್ನು ಬ್ಯಾನ್ ಮಾಡಿತ್ತು. ಅದರಿಂದ ಇದು ಮಾರ್ಕೆಟಲ್ಲಿ ಇದು ಇವಾಗ ಇಲ್ಲ. ಇವಾಗ ಮತ್ತೆ ಓಪನ್ ಮಾಡಿದ್ದಾರೆ ಮಾರ್ಕೆಟಲ್ಲಿ. ಇದಂದರೆ ಬೇರೆ ಮೀನನ್ನು ಸ್ವಲ್ಪ ತಿನ್ನುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಬಂದ್ ಮಾಡಿದರು. ಬಟ್ ಇದು ಸತ್ತ ಮೀನನ್ನು ಮಾತ್ರ ತಿನ್ನುತ್ತೆ, ಇದಾಗಿ ಯಾವುದನ್ನು ಅಟ್ಯಾಕ್ ಮಾಡಲ್ಲ. ಅದರಿಂದ ಇದು ಸ್ವಲ್ಪ ಬಾಡಿಲಿ ಕೂಡ ರಫ್ ಇರ್ತದೆ. ಬೇರೆ ವೆರೈಟೀಸ್ ಆಗ್ಬೋದು. ಮೀನುಗಳು ನೀರಿಂದ ಹೊರಗೆ ತೆಗೆದ ತಕ್ಷಣ ಯಾವತ್ತೂ ಸಾಯೋದಿಲ್ಲ. ಮೀನಿಗೆ ನಮ್ಮ ಕೈ
ಚಂಡಿ ಇದ್ದರೆ ಏನಾಗಲ್ಲ, ಸ್ವಲ್ಪ ಹೊತ್ತು ಹಿಡ್ಕೊಳ್ಬೋದು. ಡ್ರೈ ಕೈಯಲ್ಲಿ ಹಿಡ್ಕೊಂಡ್ರೆ ಮಾತ್ರ ಮೀನುಗಳೆಲ್ಲ ಸತ್ತೋಗ್ತದೆ. ಅದರಿಂದ ಈ ಥರ ಇದು ಆಕ್ಸಿಜನ್ ಇಲ್ಲಾದರೂ ಕೂಡ ಸ್ವಲ್ಪ ಹೊತ್ತು ಇರ್ತದೆ, ಏನು ಪ್ರಾಬ್ಲಮ್ ಇಲ್ಲ. ವಿದೌಟ್ ಆಕ್ಸಿಜನ್ಸ್. ಮತ್ತು ಶಾರ್ಕ್ಸ್, ದೊಡ್ಡ ದೊಡ್ಡ ಶಾರ್ಕ್ಸ್ ಎಲ್ಲ ಇದೆ. ಥ್ಯಾಂಕ್ ಯು. ಸೊ ಇಲ್ಲಿ ಅನೇಕ ವಿಧದ ಮೀನುಗಳನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಕೆಲವೊಂದಷ್ಟನ್ನು ಮಾತ್ರ ನಾವು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಇನ್ನೂ ಕೂಡ ನೂರಾರು ಸಾವಿರಾರು ಬಗೆಯ ಮೀನುಗಳು ಇಲ್ಲಿದೆ ಅನ್ನುವಂಥದ್ದು. ಸೊ ನಿಮಗೂ ಕೂಡ ಇದನ್ನು ನೋಡಬೇಕು ಅನಿಸಿದ್ರೆ ಖಂಡಿತ ಜಾಂಬೂರಿಗೆ ಬನ್ನಿ. ಜಾಂಬೂರಿಯಲ್ಲಿ ವಿಜ್ಞಾನ ಮೇಳದ ಪಕ್ಕದಲ್ಲಿ ನಡೀತಾ ಇರುವಂತಹ ಮತ್ಸ್ಯ ಮೇಳದಲ್ಲಿ ಈ ಎಲ್ಲ ಮೀನುಗಳ ಬಗ್ಗೆ ಸಮಗ್ರವಾದ ಮಾಹಿತಿ ನಿಮಗೆ ಸಿಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಸುಧಾಕರ್ ಪಾಟೀಲ್ ಮತ್ತು ದಾಮೋದರ್ ದೊಂಡೋಲೆ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಮೂಡಬಿದಿರೆ.